ನೋಡಿ, ಸಲೂನ್ಗೆ ಹೋಗೋದೇ ಜಾಸ್ತಿ ಖರ್ಚು ಮಾಡದೆ ನಿಮ್ಮ ತಲೆ ಕೂದಲು ಕೂಡ ನಂತರನೇ ನ್ಯಾಚುರಲ್ ಆಗಿ ಸೂಪರಾಗಿ ಸಿಲ್ಕಿ ಸಾಫ್ಟ್ ಸ್ಮೂತ್ ಆಗಬೇಕು ಅನ್ನೋದು ಆಸೆ ನಿಮಗಿದೆಯಾ? ಹಾಗಾದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಲೋ, ನಮಸ್ತೆ ಎಲ್ರಿಗೂ. ಹಾಗಾದರೆ ತಲೆ ಕೂದಲು ಸಾಫ್ಟ್ ಸಿಲ್ಕಿ ಸ್ಮೂತ್ ಆಗಬೇಕು ಅಂತಂದರೆ ಏನು ಮಾಡಬೇಕು? ನನ್ನ ಸೀಕ್ರೆಟನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೇನೆ. ತುಂಬ ರಿಸರ್ಚ್ ಮಾಡಿ ನಾನು ಇದನ್ನ ತುಂಬ ಟೈಮಿಂದ ಉಪಯೋಗ ಮಾಡಿ ಅದರ ಪ್ರಯೋಜನನ ಪಡ್ಕೊಂಡಿರೋದಕ್ಕೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ನನ್ನ ತಲೆ ಕೂದಲನ್ನು ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ, ತುಂಬ ಸಿಲ್ಕಿ ಆಗಿದೆ, ತುಂಬ ಸಾಫ್ಟ್ ಆಗಿದೆ. ಇದಕ್ಕೇನಾದರೂ ನಾನು ತುಂಬ ಖರ್ಚು ಮಾಡ್ತಾ ಇದ್ದೀನಾ ಅಥವಾ ಸಲೂನ್ಗಳಿಗೆ ಹೋಗ್ತಾ ಇದ್ದೀನ? ಖಂಡಿತವಾಗ್ಲೂ ಇಲ್ಲ. ಮನೆಯಲ್ಲೇ ನಿಮ್ಗೆ ನಾನು ಹೇಳ್ತೀನಿ, ಒಂದು ಆಯಿಲ್ ಮಸಾಜ್ ನಾನು ವಾರಕ್ಕೊಂದು 2ರಿಂದ 3 ಸರಿ ಮಾಡ್ತೀನಿ. ಈ ಆಯಿಲ್ ಮಸಾಜ್ ಇದೆಯಲ್ಲೋ ಇದ್ದೇ ತಲೆ ಕೂದಲಿಗೆ ತುಂಬ ಸಾಫ್ಟ್ನೆಸ್ ಮತ್ತು ಸಿಲ್ಕಿನೆಸ್ಸನ್ನು ಕೊಡುತ್ತೆ. ನೀವು ಯಾವುದೇ ಕಾಸ್ಟ್ಲಿ ಶಾಂಪೂ ಅಥವಾ ಕಂಡೀಷ್ನರ್ ಹಾಕೋದಕ್ಕಿಂತಲೂ ಕೂಡ ನೀವು ವಾರಕ್ಕೆ 3 ಸರಿ ಒಂದು ಒಳ್ಳೆಯ ಆಯಿಲ್ ಮಸಾಜನ್ನು ಮಾಡಬೇಕು. ಅದು ನಿಮ್ಮ ತಲೆ ಕೂದಲಿಗೆ 10 ಪಟ್ಟರಷ್ಟು ಸಿಲ್ಕಿನೆಸ್ ಸಾಫ್ಟ್ನೆಸ್ಸನ್ನು ಕೊಡುತ್ತೆ. ತಲೆ ಕೂದಲು ಉದುರೋದನ್ನು ಕಮ್ಮಿ ಮಾಡಿಸುತ್ತೆ. ತಲೆ ಕೂದಲು ಚೆನ್ನಾಗಿ ಬೆಳೆಯೋ ಥರನೂ ಮಾಡುತ್ತೆ. ಹಾಗಾದರೆ ಆ ಆಯಿಲ್ ಮಸಾಜ್ ಮಾಡೋದು ಹೇಗೆ, ಏನೆಲ್ಲ ಬೇಕು? ತುಂಬಾ ಸಿಂಪಲಾಗಿ ಮನೆಯಲ್ಲೇ ನಾವು ಮಾಡ್ಕೋಬೋದು. ಹಾಗಾದ್ರೆ ಅದನ್ನ ರೆಡಿ ಮಾಡೋದು ಹೇಗೆ, ಏನೆಲ್ಲ ಬೇಕು? ಮೊದಲಿಗೆ ನಮಗೆ ತೆಂಗಿನೆಣ್ಣೆ ಬೇಕು. ಇದು ಪ್ಯಾರಾಚೂಟ್. ಆ್ಯಕ್ಚುಲಿ ನಾನು ಪ್ಯಾರಾಚೂಟ್ ಅವ್ರದ್ದು ಆಯಿಲ್ ಏನು ಬಳಸ್ತಾ ಇಲ್ಲ, ಆದರೆ ಮನೆಯಲ್ಲಿದೆ. ನಾನು ಗಾಣದ ತೆಂಗಿನೆಣ್ಣೆನೇ ಬಳಸೋದು. ಊರಿಂದ ತಂದಿರುವಂಥದ್ದು, ನಾನು ಅದನ್ನಷ್ಟೇ ಬಳಸೋದು. ತೆಂಗಿನೆಣ್ಣೆ ನಿಮ್ಮ ತಲೆ ಕೂದಲಿಗೆ ಅತ್ಯುತ್ತಮವಾಗಿರುವಂಥ ಪೋಷಕಾಂಶಗಳನ್ನು ಸಪ್ಲೈ ಮಾಡುತ್ತೆ. ತಲೆ ಕೂದಲಿಗೆ ಬೇಕಾಗಿರುವಂಥ ಎಲ್ಲ ನ್ಯೂಟ್ರಿಯೆಂಟ್ಸ್ಗಳನ್ನು ಕೊಡುತ್ತೆ. ತಲೆ ಕೂದಲನ್ನು ಬುಡದಿಂದ ಸ್ಟ್ರಾಂಗ್ ಮಾಡಿಸುತ್ತೆ. 2 ಚಮಚದಷ್ಟು ತೆಂಗಿನೆಣ್ಣೆ ಬೇಕು ನನಗೆ. ಇನ್ನೂ ಒಂದು ಅತಿ ಮುಖ್ಯವಾಗಿ ಆಲಿವ್ ಆಯಿಲ್. ನಾನು ಮತ್ತೆ ಹೇಳ್ತಾ ಇದ್ದೇನೆ, ನೀವು ಎಲ್ಲದನ್ನು ಪ್ಯೂರ್ ಆಗಿರೋದನ್ನೇ, ಒಳ್ಳೆಯ ಕ್ವಾಲಿಟಿದನ್ನೇ ಬಳಸಬೇಕು. ನಿಮಗೆ ಈ ಆಯಿಲ್ಗಳದ್ದು ಲಿಂಕ್ ಬೇಕು ಅಂತಂದರೆ ನಾನು ಈ ವಿಡಿಯೋದಲ್ಲಿ ಟ್ಯಾಗ್ ಮಾಡಿರ್ತೇನೆ. ನೋಡಿಕೊಂಡು ಪ್ಯೂರ್ ಆಗಿರುವಂಥದ್ದು ಒಳ್ಳೆ ಕ್ವಾಲಿಟಿದನ್ನೇ ಬಳಸಿ. ಆನ್ಲೈನಲ್ಲೂ ಬೈ ಮಾಡ್ಬೋದು ಅಥವಾ ನಿಮ್ಮ ಹತ್ತಿರದ ಆಯುರ್ವೇದಿಕ್ ಅಂಗಡಿಗಳಲ್ಲಿ ಬೇಕಾದರೂ ಬೈ ಮಾಡ್ಬೋದು. ಆಲಿವ್ ಆಯಿಲ್ ನಿಮ್ಮ ಸೂಪರ್ ಮಾರ್ಕೆಟ್ಗಳಲ್ಲಿ ಬೇಕಾದರೂ ಸಿಗುತ್ತೆ. ಆಲಿವ್ ಆಯಿಲ್ ನಿಮ್ಮ ತಲೆ ಕೂದಲಿಗೆ ಡೀಪಾಗಿ ಕಂಡೀಷನಿಂಗ್ ಮಾಡುತ್ತೆ. ಅಂದರೆ ತಲೆ ಕೂದಲು ಸಾಫ್ಟ್ ಸಿಲ್ಕಿ ಆಗೋ ಥರ ಮಾಡುತ್ತೆ, ಶೈನ್ ಬರೋ ಥರ ಮಾಡುತ್ತೆ. ತುಂಬ ಒಳ್ಳೆಯದು. ಇದೊಂದು ಸ್ವಲ್ಪ ಬೇಕಾಗುತ್ತೆ. ಇನ್ನೊಂದು ಅತಿ ಮುಖ್ಯವಾಗಿರುವಂಥದ್ದು ನಮಗೆ ಕ್ಯಾಸ್ಟರ್ ಆಯಿಲ್, ಹರಳೆಣ್ಣೆ. ಹರಳೆಣ್ಣೆ ಬಗ್ಗೆ ನಾನು ಜಾಸ್ತಿ ಹೇಳಬೇಕಾಗಿಲ್ಲ. ಬೇಕಾದರೆ ನೀವು ಯಾರನ್ನಾದರೂ ಕೇಳಿ, ಹರಳೆಣ್ಣೆನೇ ತಲೆಗೆ ಹಚ್ಕೊಂಡು ಬಂದವರದ್ದು ತಲೆ ಕೂದಲು ಮಾತ್ರ ಇದೆ ಅಲ್ವಾ, ಅದು ಅಲ್ಟಿಮೇಟ್ ಆಗಿರುತ್ತೆ. ಯಾಕೆಂದರೆ ತಲೆ ಕೂದಲು ದಟ್ಟವಾಗಿ ಬೆಳೀಲಿಕ್ಕೆ, ಸೊಂಪಾಗಿ ಬೆಳೀಲಿಕ್ಕೆ, ಸಿಲ್ಕಿ ಆಗಲಿಕ್ಕೆ, ಒಳ್ಳೆ ಟೆಕ್ಸ್ಚರ್ ಕೊಡೋದಕ್ಕೆ, ಕಪ್ಪಾಗಲಿಕ್ಕೆ ಹರಳೆಣ್ಣೆ ಅಷ್ಟು ಬೆಸ್ಟ್ ಯಾವುದೂ ಇಲ್ಲ. ಹಾಗಾದರೆ ಇಮ್ಯಾಜಿನ್ ಮಾಡಿ, ಈ 3 ಎಣ್ಣೆನ ನಾವು ಮಿಕ್ಸ್ ಮಾಡಿಕೊಂಡು ಪ್ರತಿ ಸರಿ ಅಪ್ಲೈ ಮಾಡ್ತಾ ಇದ್ರೆ ನಮ್ಮ ತಲೆ ಕೂದಲು ಎಷ್ಟು ಚೆನ್ನಾಗಾಗಬೇಡ. ನೀವು ನನ್ನ ಓಲ್ಡ್ ವೀಡಿಯೋಗಳನ್ನು ಗಮನಿಸಿ. ಅಂದರೆ 5 ವರ್ಷ ಹಿಂದೆ ಹಾಕಿರುವಂಥದ್ದು ನನ್ನ ತಲೆ ಕೂದಲಿಗೆ ಏನೂ ಇರಲಿಲ್ಲ. ತುಂಬ ತೆಳ್ಳಗಿತ್ತು, ತುಂಬ ವೀಕ್ ಆಗಿತ್ತು, ಏನೂ ಚೆನ್ನಾಗಿರಲಿಲ್ಲ. ನಾನು ಇತ್ತೀಚೆಗೆ 1 ವರ್ಷದಿಂದ ತುಂಬ ಚೆನ್ನಾಗಿ ಹೇರ್ ಕೇರನ್ನು ಮಾಡ್ತಾ ಇದ್ದೇನೆ. ಅದರಲ್ಲಿ ಎಸ್ಪೆಷಲಿ ಈ 3 ಹೇರ್ ಆಯಿಲ್, ಇದರದ್ದು ಮಸಾಜ್ ವಾರಕ್ಕೆ 2 ಸರಿ ಆದರೂ ಮಾಡೇ ಮಾಡ್ತೇನೆ. ಸೊ ಈ 3 ಹೇರ್ ಆಯಿಲನ್ನು ಮಿಕ್ಸ್ ಮಾಡಿ ವಾರಕ್ಕೆ 2ರಿಂದ 3 ಸರಿ ನೀವು ಇದನ್ನು ಬಿಸಿ ಮಾಡಿಕೊಂಡು ತಲೆಗೆ ಹಚ್ಚಿ ಸ್ನಾನ ಮಾಡೋದ್ರಿಂದ ನ್ಯಾಚುರಲ್ ಆಗಿ, ಯಾವುದೇ ಕಂಡೀಷ್ನರ್ ಹೆಲ್ಪ್ ಇಲ್ಲದೆ, ಯಾವುದೇ ಶಾಂಪುಗಳ ಸಹಾಯವಿಲ್ಲದೆ ನಿಮ್ಮ ತಲೆ ಕೂದಲು ಸಾಫ್ಟ್ ಮತ್ತು ಸಿಲ್ಕಿ ಆಗುತ್ತೆ ನ್ಯಾಚುರಲ್ ಆಗಿ. ಇದರ ಜೊತೆಗೆ ಇದನ್ನ ಬಿಸಿ ಮಾಡುವಾಗ ಇನ್ನೂ 3 ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಏನಾದರೂ ನೀವು ಸೇರಿಸಿದ್ರಿದೆಯಲ್ವ, ಅದರಷ್ಟು ಮ್ಯಾಜಿಕ್ ಬೇರೆ ಯಾವುದೂ ಮಾಡಲ್ಲ. ಹಾಗಾದರೆ ಯಾವುದಾದ್ರು 3 ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್? ಈ ಆಯಿಲನ್ನು ಬಿಸಿ ಮಾಡೋದು ಹೇಗೆ, ತಲೆ ಕೂದಲಿಗೆ ಅಪ್ಲೈ ಮಾಡೋದು ಹೇಗೆ, ಅದರಿಂದ ಲಾಭ ಪಡೆಯೋದು ಹೇಗೆ, ಎಲ್ಲದನ್ನು ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಈಗ ಒಂದು ಬೌಲನ್ನು ತಗೊಳ್ಳಿ. ಬೌಲನ್ನು ತಗೊಂಡು ಅದಕ್ಕೆ 2 ಚಮಚದಷ್ಟು ಪ್ಯೂರ್ ಆಗಿರುವಂಥ ತೆಂಗಿನೆಣ್ಣೆನ ಸೇರಿಸಿ. ಈಗ ಇದಕ್ಕೆ 1 ಚಮಚದಷ್ಟು ಹರಳೆಣ್ಣೆನ ಹಾಕ್ಕೊಳ್ಳಿ. ಹಾಗೆಯೇ 1 ಚಮಚದಷ್ಟು ಆಲಿವ್ ಆಯಿಲ್ ಇದನ್ನು ಕೂಡ ಬಳಸಿ. ನಿಮಗೆ ತೆಂಗಿನೆಣ್ಣೆ 2 ಪಟ್ಟು ಬೇಕಾಗುತ್ತೆ. ಇದನ್ನು ಒಂದು ಸ್ವಲ್ಪ ನಾವು ಬಿಸಿ ಮಾಡ್ಕೋಬೇಕು. ಉರಿಯನ್ನು ಕಮ್ಮಿ ಇಟ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ತುಂಬ ಕುದಿಯೋದೇನೂ ಬೇಕಾಗಿಲ್ಲ. ಮತ್ತೆ ಹೇಳ್ತಾ ಇದ್ದೇನೆ, ಲೈಟಾಗಿ ಬಿಸಿ ಮಾಡಿಕೊಂಡ್ರೆ ಸಾಕು, ಜಾಸ್ತಿ ಬಿಸಿ ಆಗೋದು ಬೇಕಾಗಲ್ಲ. ಇದಿಷ್ಟನ್ನು ಹಚ್ಕೊಂಡ್ರೂ ನಿಮ್ಗೆ ಅದ್ಭುತ ಲಾಭ ಸಿಗುತ್ತೆ. ಆದರೆ ಇದಕ್ಕೆ ಮ್ಯಾಜಿಕಲ್ ಟಚ್ ಕೊಡೋದಕ್ಕೆ ನಮಗೆ ಸ್ವಲ್ಪ ನೆಲ್ಲಿಕಾಯಿ ಪುಡಿ, ದಾಸವಾಳದ ಪುಡಿ, ಮೇಥಿ ಪೌಡರ್ ಬೇಕಾಗುತ್ತೆ. ಚಿಟಿಕೆ ಎಷ್ಟು ಹಾಕ್ಕೊಂಡ್ರೆ ಸಾಕು, ಟೀ ಸ್ಪೂನಲ್ಲಿ 1/4 ಟೀ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು. ದಾಸವಾಳ ಪುಡಿ, ಮೆಂತೆ ಪುಡಿ ಮತ್ತು ಆಮ್ಲ ಪುಡಿ, ಇದೆಲ್ಲದೂ ಆಯುರ್ವೇದಿಕ್ ಅಂಗಡಿಗಳಲ್ಲಿ ಸಿಗುತ್ತೆ. ಬೇಕು ಅಂತಂದರೆ ಈ ಪ್ರಾಡಕ್ಟನ್ನು ಈ ವಿಡಿಯೋದಲ್ಲಿ ಟ್ಯಾಗ್ ಮಾಡಿರ್ತೀನಿ. ಇದಿಷ್ಟು ಕೂಡ ನಿಮ್ಮ ತಲೆ ಕೂದಲಿಗೆ ಮ್ಯಾಜಿಕ್ಕೇ ಮಾಡೋದಂತ ಹೇಳ್ಬೋದು. ಶೈನ್ ಕೊಡೋದಕ್ಕೆ, ಸಾಫ್ಟ್ನೆಸ್ ಕೊಡೋದಕ್ಕೆ, ಸಿಲ್ಕಿನೆಸ್ ಕೊಡೋದಕ್ಕೆ, ಹೇರ್ ಗ್ರೋತಿಗೆ, ಎಲ್ಲದಕ್ಕೂ ಅಂತಂದರೆ ಎಲ್ಲದಕ್ಕೂ ಒಳ್ಳೆಯದು. ಇದನ್ನ ಈ ಆಯಿಲಲ್ಲಿ ಸ್ವಲ್ಪ ಬಿಸಿ ಇರುವಾಗಲೇ, ಅಂದರೆ ಉಗುರು ಬೆಚ್ಚಗೆ ಮಾಡಿರ್ತೀವಲ್ವ, ಕುದಿಸುವಾಗ ಅಂದರೆ ಬಿಸಿ ಮಾಡುವಾಗ ಹಾಕೋದು ಬೇಡ.
ಕೆಳಗಡೆ ಇಳಿಸಿದ ನಂತರ ಅದಕ್ಕೆ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೇಕಾದರೆ ಆಮೇಲೆ ಒಂದು ಬಟ್ಟೆಯಲ್ಲಿ ಸೋಸಿ ಬೇಕಾದರೆ ಇದನ್ನ ತಲೆಗೆ ಹಚ್ಕೋಬೋದು, ಇಲ್ಲದಿದ್ದರೆ ಹಾಗೇ ಹಚ್ಕೋಬೋದು, ಏನೂ ತೊಂದರೆ ಇಲ್ಲ. ನಾನು ಹಾಗೆ ಆ ಉಗುರು ಬೆಚ್ಚಗೆ ಇರುವಾಗಲೇ ಆ ಆಯಿಲನ್ನು ಕೈಗೆ ಹಾಕಿಬಿಟ್ಟು ಕ್ಲೀನಾಗಿ ನೀವು ಬೆರಳುಗಳಿಗೆ ಹಾಕಿಬಿಟ್ಟು, ಅಂದರೆ ಅಂಗೈಯಲ್ಲಿ ಅಥವಾ ಬೆರಳಲ್ಲಿ ತಗೊಂಡು ತುದಿ ಬೆರಳಲ್ಲಿ ತಲೆಗೆ ಹಚ್ಬಿಟ್ಟು ಒಂದು 3-5 ನಿಮಿಷ ಮಸಾಜ್ ಮಾಡಬೇಕು. ನೀವು ಈ ಮಸಾಜ್ ಮಾಡೋದ್ರಲ್ಲೇ ಆ ಮ್ಯಾಜಿಕ್ ಇರೋದು. ಅದು ಕ್ಲೀನಾಗಿ ನಮ್ಮ ಹೇರ್ ರೂಟ್ಸಿಗೆ ಮತ್ತು ತಲೆ ಕೂದಲಿಗೆ ಟಚ್ ಆಗಬೇಕು. ಅದರಲ್ಲಿ ನಮಗೆ ಪೋಷಕಾಂಶಗಳು ಮತ್ತು ತಲೆಗೆ ಬೇಕಾಗಿರುವಂಥ ಸಿಲ್ಕಿನೆಸ್, ಸಾಫ್ಟ್ನೆಸ್ ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ. 3-5 ನಿಮಿಷ ನೀವು ಇದನ್ನ ಹಚ್ಚಿ 1 ಗಂಟೆ ಬಿಟ್ಬಿಡಬೇಕು. ಇವಾಗ ಯಾವ ಥರ ಸ್ನಾನ ಮಾಡಬೇಕು ಇದು ತುಂಬ ಮುಖ್ಯ. ನೀವು ಆದಷ್ಟು ಉಗುರು ಬೆಚ್ಚಗಿನ ನೀರಿಂದ ತಲೆ ಸ್ನಾನ ಮಾಡಬೇಕು. ಗಡಸು ನೀರನ್ನು ಅವಾಯ್ಡ್ ಮಾಡಿ. ಒಂದು ವೇಳೆ ಗಡಸು ನೀರು ಇದ್ದರೂ ಅವಾಯ್ಡ್ ಮಾಡೋಕ್ಕಾಗಲ್ಲ ಅನ್ನುವಂಥ ಸಂದರ್ಭದಲ್ಲಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ, ತುಂಬ ಬಿಸಿ ಬೇಡ. ಮೈಲ್ಡ್ ಆಗಿರುವಂಥ ಶಾಂಪುಗಳನ್ನೇ ಬಳಸಿ. ನ್ಯಾಚುರಲ್ ಶಾಂಪುಗಳು ತುಂಬ ಬರುತ್ತೆ, ಗಾದಿಯವ್ರದ್ದು ಬರುತ್ತೆ, ಸೇಸ ಅಂತ ಬರುತ್ತೆ, ತುಂಬ ಬರುತ್ತೆ. ಅದರದ್ದು ಲಿಂಕ್ ಬೇಕಾದರೂ ಈ ವಿಡಿಯೋದಲ್ಲಿ ಹಾಕ್ತೀನಿ. ಅಂತ ಮೈಲ್ಡ್ ಶಾಂಪುಗಳನ್ನು ಉಪಯೋಗ ಮಾಡಿ ತಲೆ ಸ್ನಾನ ಮಾಡಿ. ಜಾಸ್ತಿ ಶಾಂಪು ಮಾಡಬೇಡಿ. ಅದೇ ಥರ ತಲೆ ಕೂದಲಲ್ಲಿ ಆಯಿಲ್ ಕೂಡ ನೀವು ತೊಳೆದಾದ ನಂತರ ಉಳಿಬಾರ್ದು. ಜಾಸ್ತಿ ಆಯಿಲ್ ತಲೆ ಕೂದಲಲ್ಲಿ ಅಂದರೆ ತಲೆಯಲ್ಲಿ ಉಳಿದ್ರೆ ಡ್ಯಾಂಡ್ರಫ್ ಉಂಟಾಗುವಂಥ ಸಾಧ್ಯತೆ ಇರುತ್ತೆ, ನಿಮಗೆ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ. ಶಾಂಪು ಹಾಕಿ ತಲೆ ಸ್ನಾನ ಮಾಡಿ ಆದ ನಂತರ ಸ್ವಲ್ಪ ಅಲೋವೆರಾ ಜೆಲ್ಲನ್ನು ತಲೆ ಕೂದಲಿಗೆ, ಒದ್ದೆ ತಲೆ ಕೂದಲಿಗೆ ಉಜ್ಜಿ ಬಿಟ್ಬಿಡಿ. ಇದು ಕಂಡೀಷ್ನರ್ ಥರ ವರ್ಕ್ ಆಗುತ್ತೆ. ಕೊನೆಯದಾಗಿ ತಣ್ಣೀರಿಂದ ನೀವು ತಲೆ ಸ್ನಾನ ಮಾಡಬೇಕು. ಅದು ಶೈನಿಂಗ್ ಉಳಿಯೋಕ್ಕೆ ಸಹಾಯ ಮಾಡುತ್ತೆ. ಸ್ವಲ್ಪ ಬಿಸಿನೀರಲ್ಲಿ ಶಾಂಪು ಹಾಕಿ ತೊಳೆದಾದ ನಂತರ ನೀವು ಅಲೋವೆರಾ ಜೆಲ್ ಹಾಕಿ ಸ್ವಲ್ಪ ಉಜ್ಜಿ ಆದ ನಂತರ ತಣ್ಣೀರಿಂದ ಸ್ನಾನ ಮಾಡಿ. ಅದು ನ್ಯಾಚುರಲ್ ಆಗಿ ಶೈನಿಂಗ್ ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ. ಅದಾದ ನಂತರ ನೀವು ತಲೆ ಕೂದಲನ್ನು ಯಾವಾಗಲೂ ಅಷ್ಟೇ ತುಂಬ ರಫ್ ಆಗಿ ತಿಕ್ಕಿ ಒರೆಸಬಾರ್ದು. ಜಸ್ಟ್ ನೀರನ್ನು ಹಿಂಡ್ಬಿಟ್ಟು ಒಂದು ದಪ್ಪ ಟವೆಲನ್ನು ತಲೆ ಕೂದಲಿಗೆ ಕಟ್ಟಿ ಬಿಡಬೇಕು. ನೀರು ಕರೆಕ್ಟಾಗಿ ತಲೆ ಕೂದಲಿನ ನೀರು ಕರೆಕ್ಟಾಗಿ ಆ ಟವೆಲಿಗೆ ಹೊರಟೋಗುತ್ತೆ. ಅದಾದ ನಂತರ ಡ್ರೈ ಮಾಡಬೇಕು. ಫಸ್ಟ್ ಒಂದ್ಸರಿ ಬಾಚಿ ಕ್ಲೀನಾಗಿ ಎಷ್ಟು ಸಾಫ್ಟ್ ನಿಮಗೆ ಫೀಲ್ ಆಗುತ್ತೆ ತಲೆ ಕೂದಲು ಅಂತಂದರೆ ಅಷ್ಟು ಚೆನ್ನಾಗಿ ಫೀಲ್ ಆಗುತ್ತೆ. ಒಂದೇ ವಾಶಿಗೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಒಂದೇ ವಾಶಿಗೆ ತಲೆ ಕೂದಲು ತುಂಬ ಸಿಲ್ಕಿ, ತುಂಬ ಸಾಫ್ಟ್ ಆದಾಗ ಅನಿಸುತ್ತೆ. ಅದಾದ ನಂತರ ಹೇಗೂ ನಿಮಗೆ ತಲೆ ಕೂದಲು ತುಂಬ ಸ್ಟ್ರೈಟ್ ಬೇಕು ಅಂತಂದರೆ ಹೇರ್ ಸ್ಟ್ರೈಟನ್ ಮಾಡ್ಕೋಬೋದು. ಒಣಗಿ ಆದ ನಂತರ ಯಾವುದಾದ್ರೂ ಒಳ್ಳೆ ಸ್ಪ್ರೇ ಹಾಕ್ಕೊಂಡೆ ತಲೆ ಕೂದಲಿಗೆ, ಅಂದರೆ ಹೇರ್ ಸ್ಟ್ರೈಟನ್ ಮಾಡೋಕ್ಕಿಂತ ಮುಂಚೆ ಸ್ಪ್ರೇ ಹಾಕ್ಕೊಂಡೆ ಮಾಡಿ. ಇಲ್ಲದಿದ್ದರೆ ಬಿಸಿಗೆ ತಲೆ ಕೂದಲು ಹಾಳಾಗುತ್ತೆ. ಇಷ್ಟೇ ಮಾಡಬೇಕಾಗಿರುವಂಥದ್ದು. ವಾರಕ್ಕೆ 3 ಸರಿ ನಾನು ಹೇಳಿರುವಂಥ ಆಯಿಲ್ ಮಸಾಜ್ ಮಾಡಿ ಒಂದೇ ವಾರ ಮಾಡಿ ನೀವು ನನಗೆ ಕಮೆಂಟ್ ಕೂಡ ತಿಳಿಸಿ. ಯಾಕಂದರೆ ಫೀಡ್ಬ್ಯಾಕನ್ನು ತಿಳಿಸಿ. ಒಂದೇ ವಾರದಲ್ಲಿ ನಿಮಗೆ ರಿಸಲ್ಟ್ ಸಿಗುತ್ತೆ. ನಾನೇ ಚಾಲೆಂಜ್ ಮಾಡ್ತೀನಿ. ಯಾಕಂತಂದರೆ ಇದೇನು ಆರ್ಟಿಫಿಷಿಯಲ್ ಅಥವಾ ನೋಡೋದು ಅಥವಾ ಮಾಡಿ ತಿಳಿಯೋದಂಥದ್ದಲ್ಲ. ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರೋದಕ್ಕೆ ನಿಮಗೆ ನಾನು ಶೇರ್ ಮಾಡ್ತಾ ಇರೋದು. ಒಂದೇ ವಾಶಿಗೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. 1 ವಾರದಲ್ಲಂತೂ ತಲೆ ಕೂದಲಿನ ಟೆಕ್ಸ್ಚರೇ ಚೇಂಜ್ ಆಗೋಗುತ್ತೆ. ಅಷ್ಟು ಚೆನ್ನಾಗಿ, ಅಷ್ಟು ಸೂಪರಾಗಿ ವರ್ಕ್ ಆಗುತ್ತೆ ಇದು. ಯಾಕಂತಂದರೆ ಇದರಲ್ಲಿ ನಾವು ಉಪಯೋಗ ಮಾಡ್ತಿರುವಂಥದ್ದೆಲ್ಲ ನ್ಯಾಚುರಲ್, ಪ್ರಕೃತಿ ನಮಗೆ ಕೊಟ್ಟಿರುವಂಥ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸನ್ನು. ತಲೆ ಕೂದಲ ಬೆಳವಣಿಗೆಗೆ, ಸಾಫ್ಟ್ ಆಗಲಿಕ್ಕೆ, ಸಿಲ್ಕಿ ಆಗಲಿಕ್ಕೆ ಆಯಿಲ್ ಮಸಾಜ್ ಅಂತ ಒಳ್ಳೆ ಕಂಡೀಷನಿಂಗ್ ಇದೆಯಲ್ವ, ಬೇರೆ ಜಗದಲ್ಲಿ ಯಾವುದೂ ಇರಲಿಕ್ಕಿಲ್ಲ. ಅದರಲ್ಲೂ ಈ ಮೂರು ಹೇರ್ ಆಯಿಲ್ ಇದೆಯಲ್ವ, ಅದು ಮ್ಯಾಜಿಕನ್ನೇ ಮಾಡುತ್ತೆ. ಸೊ ಎಲ್ಲ ಹೇಳಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ.